ಎಂತ ಗೊತ್ತುಂಟ, ಇವತ್ತು ಇದು ಬ್ರೆಡ್ಡನ್ನು ಇಟ್ಕೊಂಡು ನಮ್ಮ ಅತ್ತೆ ಇದ್ದಾರಲ್ಲ, ಅವರೊಂದು ನನಗೆ ರೆಸಿಪಿ ಹೇಳಿ ಕೊಡ್ತಾರಂತೆ. ಇದರಲ್ಲಿ ಎಂತ ಸ್ವೀಟ್ ಮಾಡ್ತಾರಂತೆ, ಬನ್ನಿ ಮಾಡುವ. ಮತ್ತು ತುಂಬ ಮಂದಿ ಕಮೆಂಟ್ ಮಾಡಿದೆ ನಿಮ್ಮ ಅತ್ತೆಯ ಜೊತೆಗೆ ಅಡುಗೆ ಮಾಡಿ ಅಂತ. ಸೊ ಅಡುಗೆ ಮಾಡುವ, ಇನ್ನು ಕೆಲಸಕ್ಕೆ ಹೋಗುವಾಗ ಪುರ್ಸೋತಿರಲ್ಲ, ಹಾಗೆ ಈಗ ಇದನ್ನು ಮಾಡ್ತೇವೆ. ಹೀಗೆ ಚೌಕದಲ್ಲಿ ಕಟ್ ಮಾಡಬೇಕಂತೆ, 4 ಪೀಸ್. ಹಾಂ, ಒಂದು ಫಸ್ಟಿಗೆ ಕಮ್ಮಿ ಮಾಡಿ, ಒಂದು 5 ಮಾಡಿ, 5 ಸಾಕು. ಟ್ರೈ ಮಾಡಿ ನೋಡೋದು. ಫಸ್ಟಿಗೆ 5 ಬ್ರೆಡ್ ಕಟ್ ಮಾಡಿ ಇಟ್ಕೊಂಡಿದ್ದೇವೆ. ಇದರಲ್ಲಿ 2 ಸ್ಪೂನ್ ಕಾರ್ನ್ಫ್ಲೋರ್ ಇದೆ, ಮತ್ತೊಂದು 4-5 ಸ್ಪೂನು ಶುಗರ್, ಏಲಕ್ಕಿಗೆ ಸ್ವಲ್ಪ ಸಕ್ಕರೆ ಹಾಕಿ ಹುಡಿ ಮಾಡಿ ಇಟ್ಕೊಂಡಿದ್ದೇವೆ. ಮತ್ತು ಎಣ್ಣೆ ಬೇಕಾಗ್ತದೆ. ಫಸ್ಟ್ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು, ತೆಂಗಿನ ಎಣ್ಣೆ. ಇದು ಎಣ್ಣೆ ಯಾಕೆಂದರೆ ಈಗ ನಮಗೆ ಇದರಲ್ಲಿ ಬ್ರೆಡ್ ಫ್ರೈ ಮಾಡಲಿಕ್ಕೆ ಉಂಟು, ಅದಕ್ಕೋಸ್ಕರ ನಾವು ಎಣ್ಣೆ ಹಾಕ್ಕೊಂಡಿದ್ದೇವೆ. ಎಣ್ಣೆ ಉಂಟಲ್ಲ, ಕಾಯಬೇಕು, ಅಲ್ಲಿ ತನಕ ವೆಯ್ಟ್. ಮತ್ತು ಇದನ್ನು ಕಾಯಿಸಬೇಕು, ರಪ್ಪ ಹಾಕಬೇಕು. ತಿರುಗಿಸಿ ಹಾಕಬೇಕು ರಪ್ಪ. ಕಲರ್ ಬ್ರೌನ್ ಆಗಬೇಕು ನೋಡಿ, ಹಾಗೆ ಆಗಬೇಕು. ನಿಮಗೆ ಗೊತ್ತಾಗ್ತದೆ ರಪ್ಪ. ಎಣ್ಣೆ ರಪ್ಪ ಕುದಿದಿದ್ರೆ ಗೊತ್ತಾಗ್ತದೆ ನಿಮಗೆ. ಕೆಲವರಿಗೆಲ್ಲ ಎಣ್ಣೆ ಇಷ್ಟ ಆಗಲ್ಲ, ಅವರು ಫ್ರೈ ಮಾಡಿ ಟ್ರೈ ಮಾಡಿ ನೋಡಿ, ಆಯಿತಾ? ಸೊ ಗೈಸ್, ನೆಕ್ಸ್ಟ್ ಇದಕ್ಕೆ ನೀರು ಹಾಕಬೇಕು. ಇದು 2.5 ಲೋಟ, ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ನೀವು. ಕರೆ ಮತ್ತೆ ಕಾರ್ನ್ಫ್ಲೋರ್ ಹಾಕಬೇಕು. ಇದು ಗಟ್ಟಿ ಆಗಬಾರ್ದು, ರಪ್ಪ ತಿರುಗಿಸ್ಬೇಕು. ಗಟ್ಟಿ ಆಗಲಿಕ್ಕೆ ಬಿಡಬಾರ್ದು. ಗಟ್ಟಿ ಆಯಿತಾ? ನೋಡಿಕೊಂಡು ಮತ್ತೆ ಸ್ವಲ್ಪ ನೀರು ಬೇಕಿದ್ರೆ ನೀರು ಹಾಕಬೇಕು. ಮತ್ತೆ ನೀವು ಹಾಲು ಹಾಕಬೇಕು. ಅದು ತುಂಬ ದಪ್ಪ ಆಗಬಾರ್ದಾಯ್ತು, ತೆಳು ಆಗಬೇಕು. ಅದಕ್ಕೆ ಸ್ವಲ್ಪ ನೋಡಿಕೊಂಡು ನೀರು ಕೂಡ ಹಾಕಿ ಆ್ಯಡ್ ಮಾಡಿ. 1 ಲೋಟ ಅಷ್ಟು ಹಾಲು ಹಾಕಬೇಕು ನೀವು, ಒಟ್ಟಿಗೆ ಇದು ಮಾಡಬೇಕು. ಮತ್ತೆ ಗ್ಯಾಸ್ ಆಫ್ ಮಾಡಿ ಏಲಕ್ಕಿ ಅದು ನಾವಾಗ ಇಟ್ಕೊಂಡದು ಹಾಕಬೇಕು ಅದಕ್ಕೆ, ಮತ್ತೆ ಮಿಕ್ಸ್ ಮಾಡಬೇಕು. ಗ್ಯಾಸ್ ಆಫ್ ಮಾಡಬೇಕು. ನಂತರ ನಾವಾಗ ಇಟ್ಟಿದ್ದ ಫ್ರೈ ಮಾಡಿದ ಬ್ರೆಡ್ ಅದಕ್ಕೆ ಹಾಕಬೇಕು. ಹೀಗೆ ಇರಬೇಕು. ಸೊ ಫೈನಲ್ ಆಗಿ ನಮ್ಮದೊಂದು ಸ್ವೀಟ್ ರೆಡಿಯಾಗಿದೆ. ಸೊ ಇದನ್ನೀಗ ನಾವು ಟೇಸ್ಟ್ ಮಾಡುವ ಹೇಗೆ ಉಂಟಂತ. ಸೊ ಗಾಯ್ಸ್, ನಮ್ಮದು ಸ್ವೀಟ್ ರೆಡಿ ಆಗಿದೆ. ಈಗ ಟೇಸ್ಟ್ ಮಾಡುವ ಹೇಗೆ ಉಂಟು ಅಂತ. ಗಟ್ಟಿ ಇದೆ, ಟ್ರೈ ಮಾಡುವ. ಬಿಚ್ಚು ಉಂಟು, ಕಟ್ ಮಾಡಿ. ಸೊ ಒಂದು ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ದು. ಹೊತ್ತು ನೀರು ಮಗುವಿನ ಮೋನದೋದಿಡದೆ ಟ್ರೈ ಮಾಡುವ. ಚಂದ ಉಂಟು. ಸ್ವೀಟ್ ಎಲ್ಲ
ಎಲ್ಲ ಇಷ್ಟೇ ಇರುವವರು ಟ್ರೈ ಮಾಡಿ, ಚಂದ ಉಂಟು, ಒಂಥರ ಡಿಫ್ರೆಂಟ್ ಆಗಿ ಚಂದ ಉಂಟು. ನನಗೆ ಇದು ನನ್ನ ಅತ್ತೆ ಹೇಳಿ ಕೊಟ್ಟದ್ದು. ಮತ್ತು ಅಡಿಗೆ ಅದು ಶುರು ಮಾಡ್ತೀನಿ. ಫಸ್ಟ್ ವಿಡಿಯೋ ನಮ್ಮದು ಅಡುಗೆದ್ದು, ಅದರಲ್ಲಿ ಫಸ್ಟ್ ಸ್ವೀಟ್ ಸಿಹಿದ್ದು ಮಾಡಿದ್ದೇವೆ. ಸೊ ನಿಮಗೆ ಇದು ಫ್ರೈ ಮಾಡಿದ್ದು ಕೂಡ ತಿನ್ಬೋದು, ಚಂದ ಇರ್ತದೆ. ಇನ್ನು ಥರ ಕ್ರಂಚಿ ಇರ್ತದೆ. ಇನ್ನು ಡಿಫ್ರೆಂಟ್ ವಿಡಿಯೋ ಮಾಡ್ತೇವೆ. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ನನ್ನ ಅತ್ತೆ ಹೇಳಿದ್ದು ನಾವು ಅಡಿಗೆ ಮಾಡುವ ಚಂದದ್ದು ಅಂತ. ಸೊ ಇದು ಚಂದ ಉಂಟು. ಆಕ್ಸಿಜನ್ ನೋಡಿ ಅಂತೆ. ಬಂಗಾಲು ಹಾಯ್ ಹಾಯ್ ಬಂಗಾಲು. ಚಿ ತಿನ್ನೆ ನಿನ್ನೆ ತಿನ್ನೆ ಜಾತನ ಪನ್ನೆ ತಿಂದಾವೆ ಅವೇ ಅದೇ ಏರೋ ಬೆತ್ತವ ತೊಂಬರ್ಪೀನಿ, ಬೆತ್ತವ ತೊಂಗಿಡ ಪುಣ್ಯರ ಹಾಕ್ಸಿನಿ ಪೋ. ಸ್ವೀಟ್ ಎಲ್ಲ ಮಾಡಿ ಆಯ್ತು. ಈಗ ನಂದೊಂದು ಪೆರಂಕಾಯಿ ಕಾಣಲಿಕ್ಕೆ ಬಂದದ್ದು. ಪೆರಂಕಾಯಿ ಇಲ್ಲೊಂದು ಕಾಣ್ತಾ ಇದೆ. ಹೋ ಸ್ವಲ್ಪ ದಾಲ ಇಜ್ಜತ. ಈಗ ನನ್ನ ಅತ್ತೆ ನೋಡಿದರೆ ಕಲ್ಕತ್ತಾರೆ ನಾನು ಬಲ್ಲೆಗೆಲ್ಲ ಬಂದದಾಗೆ. ಸಿಕ್ಕಿತು. ಪೆರಂಕಾಯಿ ಎಂಕ ತಿಕ್ಕನ ಪೆರಂಕಾಯಿ ಪೆರಂಕಾಯಿ ಅಲ್ಪ ಸೈಡ್ ಇಡ್ತಾನೆ. ಸೊ ಗಾಯ್ಸ್ ಬಾಯ್ ಬಲ್ಲೆ ಬಾಬಾ, ಬಾಯ್ ಬಲ್ಲೆ. ಹೌದು ಬಾಯ್ ಬಲ್ಲೆ, ಬಾಯ್. ಸೊ ಗಾಯ್ಸ್ ಬಾಯ್.